ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಪ್ರತಿನಿತ್ಯ ನಾವು ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ಹೇಳ್ಕೊಡ್ತೀವಿ. ಹೆಲ್ತ್ಗೆ ತುಂಬಾ ಪ್ರಾಮಿನೆನ್ಸ್ ಆಗಿರುವಂಥ ಖಾದ್ಯಗಳು, ಹೆಲ್ತ್ಗೆ ಪ್ರಾಮಿನೆಂಟ್ ಆಗಿರುವಂಥ ಖಾದ್ಯ ಅಂತ ಹೇಳಿದರೆ ಅದರಲ್ಲೂ ಮೊಟ್ಟ ಮೊದಲಾಗಿ ಬರೋದು ಹೈಜೀನಿಕ್ ಆಗಿರಬೇಕು, ತುಂಬ ಹೆಲ್ತ್ ಬೆನಿಫಿಷಿಯಲ್ ಆಗಿರಬೇಕು, ಕ್ವಿಕ್ ರೆಸಿಪಿ ಆಗಿರಬೇಕು. ಬೆಳಗ್ಗೆ ಮಕ್ಕಳು ಬ್ರೇಕ್ಫಾಸ್ಟ್ಗಾಗಿರಲಿ ಅಥವಾ ಮಧ್ಯಾಹ್ನದ ಊಟಕ್ಕೆ ಇಮಿಡಿಯೇಟ್ ಆಗುವಂಥ ಒಂದೆಲ್ಲ ಅಡುಗೆಗಳು. ಇವತ್ತಿನ ಈ ಸಂಚಿಕೆ ಯಾಕೆ ವಿಭಿನ್ನ ಅಂತ ಹೇಳಿದರೆ, ಹೈಜೀನ್ಗೆ ತುಂಬಾ ಪ್ರಾಮುಖ್ಯತೆ ನೀಡಿರುವಂಥ ಈ ಒಂದು ಎಪಿಸೋಡ್. ಅದರಲ್ಲೂ ಕೂಡ ಡಿಫೆನ್ಸ್ ಫುಡ್ ರಿಸರ್ಚ್ ಲ್ಯಾಬೊರೇಟರಿ ಇವರ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಂಡು ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ರೆಡಿ ಟು ಈಟ್ ರೆಸಿಪೀಸ್. ಸೊ ನಿತ್ಯ ಫುಡ್ ಪ್ರಾಡಕ್ಟ್ಸ್ ಅವರ ಡಿಫ್ರೆಂಟ್ ರೆಸಿಪೀಸ್ ಇದೆ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಯಾವಾಗಲೂ ನಾವು ಹೇಳ್ತೀವಿ ಸೊ ಮೂಲದಿಂದ ಯಾವಾಗಲೂ ಕಲ್ತ್ಕೊಳ್ಬೇಕು ಅಥವಾ ಬೇಸಿಕ್ ರೂಟ್ಸ್ ಇರಬೇಕು ಅಂತೇಳಿ. ಎಸ್, ಇವತ್ತು ರೂಟ್ಸಿಂದ ಕಲಿತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ, ಸೊ ನಿತ್ಯ ಫುಡ್ ಪ್ರಾಡಕ್ಟ್ಸ್ನ ಮಾಲೀಕರಾದಂಥ ರಾಧಾಕೃಷ್ಣ ಸರ್ ಇವರೇ ನಮಗಿವತ್ತು ನಿತ್ಯ ಫುಡ್ ಪ್ರಾಡಕ್ಟ್ಸ್ನ ಯಾವುದೋ ಒಂದು ರೆಸಿಪಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ರೆಸಿಪಿ, ಬನ್ನಿ ಅವ್ರನ್ನೇ ಕೇಳೋಣ. ಮೊಟ್ಟ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಸಂತೋಷ ಆಯಿತು. ಸೊ ನಿಮ್ಮ ಪ್ರಾಡಕ್ಟನ್ನು ನಿಮ್ಮ ಕೈಯಾರ ಕಲಿಯುವಂಥ ಒಂದು ಭಾಗ್ಯ. ಅದು ಕೂಡ ನನಗೆ ಸಂತೋಷ, ಬಹಳ ತುಂಬ ಖುಷಿ ಆಗ್ತಾ ಇದೆ. ಸೊ DFRL ಯೂಶ್ವಲಿ ಡಿಫೆನ್ಸ್ ಫುಡ್ ರಿಸರ್ಚ್ ಲ್ಯಾಬೊರೇಟರಿ, ಇವರು ಎಲ್ರಿಗೂ ಕೂಡ ಅವರ ಒಂದು ತಂತ್ರಜ್ಞಾನವನ್ನು ಕೊಡೋದಿಲ್ಲ. ಅದರಲ್ಲೂ ಕೂಡ ನಿಮ್ಮ ಒಂದು ಇದಕ್ಕೆ ಕೊಟ್ಟಿದ್ದಾರೆ, ಸಂಸ್ಥೆಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ತುಂಬ ಹೆಮ್ಮೆಯ ವಿಚಾರ. ಹಾಗೇನು ತುಂಬ ಖುಷಿ ಅನಿಸುತ್ತೆ, ಅಷ್ಟೇ ಹೈಜೀನಿಕ್ ಆಗಿದೆ ಎಲ್ಲ ಪ್ರಾಡಕ್ಟ್ಸ್ ಅಂತ ಹೇಳಿ. ಸೊ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್. ಓಕೆ, ನಾವು ನಿಧಿ ಫುಡ್ ಪ್ರಾಡಕ್ಟ್ ಅಂತ ನಮ್ದು ಪುತ್ತೂರಿನಲ್ಲಿರೋದು. ನಾವು ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಕನ್ನಡದಲ್ಲಿ ಆಹಾರ ರಕ್ಷಣಾ ಸಂಶೋಧನಾ ಪ್ರಯೋಗಾಲಯ ಮೈಸೂರು, ಇಲ್ಲಿ ಸಿದ್ಧಾರ್ಥ ನಗರದಲ್ಲಿ ಇದೆ. ಇಲ್ಲಿಂದ ನಾವು ಒಂದು 15 ಉತ್ಪನ್ನಗಳಿಗೆ, ರೆಡಿ ಟು ಈಟ್ ಮತ್ತು ರೆಡಿ ಟು ಕುಕ್ ಉತ್ಪನ್ನಗಳಿಗೆ ನಾವು ತಂತ್ರಜ್ಞಾನವನ್ನು ಪಡ್ಕೊಂಡು ನಾವು ಅದರ ಪ್ರಕಾರ ಉತ್ತಮವಾಗಿ ಹೈಜಿನಿಕ್ ಆಗಿ ನ್ಯೂಟ್ರಿಷನ್ ಕಂಟೆಂಟ್ಗಳನ್ನು ಇರುವಂತಹ ಉತ್ಪನ್ನಗಳನ್ನು ನಾವು ತಯಾರಿಸ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಅದರಲ್ಲೂ ಕೂಡ DFRL ಅವರು ಇವರು ಹೆಚ್ಚಾಗಿ ಕೊಡುವಂಥದ್ದು ಡಿಫೆನ್ಸ್ಗೆ. ಸೊ ಇದು ಸಾಮಾನ್ಯ ಜನರಿಗೂ ನಮಗೂ ಕೂಡ ಲಭಿಸಲಿ ಅಂತ ಹೇಳಿ ಇದು ನಿಮ್ಮ ಸಂಸ್ಥೆಗೂ ಕೂಡ ಈ ಒಂದು ಅವರ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಹೌದೌದು. ಡಿಫೆನ್ಸ್ ಅವರಿಗೆ ಏನು ಅವರು ಫುಡ್ಗಳನ್ನು ರಿಸರ್ಚ್ ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ, ಅದೇ ರೀತಿ ಅದು ಜನಸಾಮಾನ್ಯರಿಗೆ ಕೂಡ ಸಿಗಬೇಕು ಅನ್ನುವ ದೃಷ್ಟಿಯಲ್ಲಿ ಅದೇ ತಂತ್ರಜ್ಞಾನವನ್ನು, ಅದರಲ್ಲೇನು ಚೇಂಜಸ್ ಆಗೋದಿಲ್ಲ, ಅದನ್ನು ನಮಗೆ ಕೂಡ ಕೊಟ್ಟಿದ್ದಾರೆ. ನಾವು ಅದರ ಪ್ರಕಾರ ಈ ಉತ್ಪನ್ನಗಳನ್ನೆಲ್ಲ ತಯಾರಿಸ್ತಾ ಇದ್ದೀವಿ. ಸರಿ, ಹಾಗಾದರೆ ಇವತ್ತು ನಿಮ್ಮ ಒಂದು ಫುಡ್ ಪ್ರಾಡಕ್ಟ್ಸ್ನಿಂದ ಯಾವ ನಮಗೆ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ರಿ? ಓಕೆ, ಇವತ್ತು ನಾವು ರವಾ ಇಡ್ಲಿ ಮಿಕ್ಸ್ ಅಂತ. ರವಾ ಇಡ್ಲಿ ಕೂಡ ಇದೆ. ರವಾ ಇಡ್ಲಿ ಕೂಡ ಇದೆ, ರವಾ ಇಡ್ಲಿ ಮಿಕ್ಸ್ ಅಂತ. ಇದು ಕೂಡ ನಾವು DFRL ತಂತ್ರಜ್ಞಾನದಿಂದ ಡೆವಲಪ್ ಮಾಡಿದಂತಹ ಒಂದು ಆಹಾರ ಉತ್ಪನ್ನ. ಓಕೆ. ಸೊ ರವಾ ಇಡ್ಲಿ ಇದು ನಮ್ದು ಬಹಳ ಸ್ಪೆಷಲ್, ಯುನಿಕ್ ಆದ ಒಂದು ಉತ್ಪನ್ನ. ಹಾಗಾಗಿ ನಾವು ಇದಕ್ಕೆ ಬಹಳ, ಅದರಲ್ಲೂ ಕೂಡ ನಾವು ಈ ಕಡೆ ಸೌತ್ ಇಂಡಿಯನ್ಸ್ ಸೊ ಹೆಚ್ಚಾಗಿ ಯಾವಾಗಲೂ ದಿನನಿತ್ಯ ಮಾಡುವಂಥ ಅಡುಗೆಗಳು ಅಂದರೆ ಇಡ್ಲಿ, ದೋಸೆ, ರವೆ, ಇದಂತೂ ಇದು ಎಲ್ಲ ಬೇಕೇ ಬೇಕು. ಸೊ ಅದರಲ್ಲೂ ಕೂಡ ಅದನ್ನ ಇಡ್ಲಿಯಲ್ಲೂ ಕೂಡ ನೀವು ಮಾಡಿ ತಯಾರಿಸ್ತಾ ಇದ್ದೀರಿ. ಪ್ರತಿದಿನ ಒಂದೊಂದು ರೀತಿಯ ತಿಂಡಿಗಳು ನೀವು ಹೇಳಿದಾಗೆ ಇಡ್ಲಿ ದೋಸೆ ಜಾಸ್ತಿಯಾಗಿ ನಾವು ಉಪಯೋಗಿಸ್ತೇವೆ ದಕ್ಷಿಣ ಭಾರತದಲ್ಲಿ. ಆದರೆ ಪ್ರತಿ ಈಗ ತಿಂಗಳಲ್ಲಿ 30 ದಿನ ಇದೆ.
ಆಗ ಆ 30 ದಿನದಲ್ಲಿ ಒಂದು ವಿಶೇಷವಾದ ಉತ್ಪನ್ನ ಅಥವಾ ಒಂದು ಆಹಾರವನ್ನು ವಿಶೇಷವಾಗಿ ಇರ್ಬೇಕು, ಇರಬೇಕು, ಅದು ಆರೋಗ್ಯಕ್ಕೆ ಉತ್ತಮವಾಗಿ ಇರಬೇಕು ಅನ್ನುವ ದೃಷ್ಟಿಕೋನದಿಂದ ನಾವು ಈ ಉತ್ಪನ್ನವನ್ನ ತಯಾರಿಸಿದ್ದೇವೆ. ಸೊ ಹಾಗಾದ್ರೆ ಶುರು ಮಾಡೋಣ. ಇದು ಧಾರಾಳವಾಗಿ ನಮ್ಮ ರವೆ ಇಡ್ಲಿಯನ್ನು ಶುರು ಮಾಡಬಹುದು. ಸೊ ರವೆ ಇಡ್ಲಿ ಹೇಗೆ ಟೇಸ್ಟ್ ಇರುತ್ತೆ ಅಂತ ನಾನು ಕೂಡ ಒಂದು ಅರ್ಧ ಗಂಟೆಯಲ್ಲಿ ಗೊತ್ತಾಗ್ತದೆ ಹೆಚ್ಚು ಕಡಿಮೆ. ಸೊ ಈ ತರದ ಪ್ಯಾಕ್ ಅನ್ನು ತಗೊಳ್ಬೇಕು ನಾವು. ಈ ತರದ ಪ್ಯಾಕ್ ಅನ್ನು ತಗೊಂಡು ಇದನ್ನ ಸೊ ಒಮ್ಮೆ ಇದು ಕಟ್ ಮಾಡಿದ್ರೆ ಪೂರ್ತಿಯಾಗಿ ಬಳಸ್ಕೊಳ್ಬೇಕಾಗ್ತದೆ. ಹೇಗೆ ಇದನ್ನ ನಮಗೆ ಎಷ್ಟು ಬೇಕೋ, ಇದೆಲ್ಲ ಅರ್ಧ kg ಇರುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೇಕು. ಈ ತಗೊಂಡು ಇದರಲ್ಲಿ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಒಂದು ಅರ್ಧ ಸಾಕು, ನಮಗೆ ಒಂದು 10 ಇಡ್ಲಿ ಸಾಕಾಗ್ಬೋದು ಅಂದ್ರೆ ಇದರ ಅರ್ಧ ತಗೊಂಡು ಅದಕ್ಕೆ ಬೇಕಾದಷ್ಟು ಮೊಸರನ್ನು ಹಾಕೊಂಡು ಮಿಕ್ಸ್ ಮಾಡಿ ಇಡಬೇಕು. ನಂತರ ಉಳಿದ ಭಾಗವನ್ನ ಇದೇ ರೀತಿಯ ಫೋಲ್ಡ್ ಮಾಡಿ ನೀಟಾಗಿ ಒಂದು ಏರ್ ಟೈಟ್ ಕಂಟೈನರ್ ಒಳಗೆ ಇಡಬೇಕು. ಇದನ್ನ ನಾವು ಹೆಚ್ಚಾಗಿ ಏನ್ ಮಾಡ್ತೇವೆ, ಯಾವುದೋ ಮಾರುಕಟ್ಟೆಯಿಂದ ಆಹಾರ ಉತ್ಪನ್ನಗಳು ತಂದಾಗ ಪ್ಯಾಕ್ ಓಪನ್ ಮಾಡಿ ಉಳಿದ ಭಾಗವನ್ನು ನಾವು ಒಂದು ಕಂಟೈನರ್ಗೆ ಪೋರ್ ಮಾಡ್ತೀವಿ. ಆ ತರ ಮಾಡಬಾರ್ದು. ಇದು ಯಾಕಂದ್ರೆ ಇದು ಮೆಟಲೈಸ್ಡ್ ಪ್ಯಾಕ್ ಆದ ಕಾರಣ ಇದರಲ್ಲಿ ನಿಮಗೆ ಯಾವುದೇ ಏರ್ ಟೈಟ್ ಆಗಿರ್ತದೆ ಮತ್ತು ಹೊರಗಿನಿಂದ ಗಾಳಿ ಅಥವಾ ಏನಾದರೂ ನೀರಿನ ಅಂಶಗಳು ಮುಟ್ಟಿದ್ರೆ ಹಾಳಾಗ್ತದೆ. ಅದಕ್ಕೋಸ್ಕರ ನೀವು ಇದನ್ನ ಅದೇ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ನಿಮಗೆ ಬೇಕಾದಾಗ 1 ವಾರ ಅಥವಾ 10 ದಿನ ಕಳೆದು ಕೂಡ ಇದನ್ನ ಉಪಯೋಗಿಸಬಹುದು. ಅಥವಾ ಈ ಪ್ಯಾಕೆಟ್ ಅನ್ನು ಹೀಗೆ ಓಪನ್ ಮಾಡಿದ್ರೆ ಇದಕ್ಕೆ 4 ತಿಂಗಳ ಶೆಲ್ಫ್ ಲೈಫ್ ಬರುತ್ತೆ. 4 ಮಂತ್ಸ್ ಶೆಲ್ಫ್ ಲೈಫ್ ಇರುತ್ತೆ. ಸೊ ನಾವೀಗ ಒಂದು ಬೌಲನ್ನು ತಗೊಳ್ಬೇಕಾಗುತ್ತೆ. ಬೌಲನ್ನು ತಗೊಂಡು ಇದು ಅರ್ಧ kg ಪ್ಯಾಕ್ ಆದ ಕಾರಣ ಇದಕ್ಕೆ 750 ml ಮೊಸರನ್ನ ನಾವು ಸೇರಿಸಬೇಕು. ಈಗ ನಾವು ಮೊದಲಿಗೆ ಏನು ಮಾಡೋದು, ಇದರಲ್ಲಿ ಹಾಕೊಳ್ಳಿ ಸರ್. ಈಗ ಈ ತರ ನಾವು ಫೋರ್ ಮಾಡೋದು. ಇದು ಕ್ರಿಸ್ಪಿಯಾಗಿ ಪೌಡರ್ ಆಗಿರುತ್ತೆ. ನಾವು ರವಾ ಇಡ್ಲಿ ಮಿಕ್ಸ್ ಅಲ್ಲಿ ಸಾಲ್ಟ್ ಹಾಕಿರ್ತೀವಿ, ಟೇಸ್ಟ್ಗೆ ಬೇಕಾದಷ್ಟು ಸಾಲ್ಟ್ ಆಗಿರುತ್ತೆ. ಮತ್ತೆ ಕೋರಿಯಂಡರ್ ಸೊಪ್ಪನ್ನ ಡಿಹೈಡ್ರೇಷನ್ ಮಾಡಿ ಅದರ ಮಾಯಿಶ್ಚರ್ ಅನ್ನೆಲ್ಲ ರಿಮೂವ್ ಮಾಡಿ ಇದನ್ನು ಕೂಡ ಇದಕ್ಕೆ ಸೇರಿಸಿರ್ತೀವಿ. ಕೋರಿಯಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪನ್ನ ಅದನ್ನ ಕ್ಲೀನ್ ಆಗಿ ಪ್ರೊಸೆಸ್ ಮಾಡಿ ನಂತರ ಇದಕ್ಕೆ ಮಿಕ್ಸಿಗೆ ಹಾಕ್ತಿವಿ. ನಂತರ ದಾಲ್ ಹಾಕ್ತಿವಿ, ಊರ್ ದಾಲ್, ಅದು ಒಗ್ಗರಣೆ ಜೊತೆ ಊರ್ ದಾಲ್ ಅಂತ ಹೇಳ್ತೀವಿ, ಅದು ಕೂಡ ಮಿಕ್ಸ್ ಆಗಿರ್ತದೆ. ನಂತರ ಕಾಯಿ ಮೆಣಸು ಅಂತ ಹೇಳ್ತೀವಿ, ಮೆಣಸು ಚಿಲ್ಲಿ, ಗ್ರೀನ್ ಚಿಲ್ಲಿ, ಅದನ್ನು ಕೂಡ ಡಿಹೈಡ್ರೇಷನ್ ಮಾಡಿ ಇದಕ್ಕೆ ನಾವು ಸೇರಿಸಿರ್ತೀವಿ. ಸೊ ಕಂಪ್ಲೀಟ್ಲಿ ಇದು ಒಂದು ಬ್ಲೆಂಡ್ ಆಗಿ ಇರುತ್ತೆ. ರುಚಿಗೆ ಬೇಕಾದಷ್ಟು ನಮ್ಮ ಒಂದು ಜನರಲ್ ರುಚಿಯನ್ನ ನಾವು ಇದರಲ್ಲಿ ಬ್ಲೆಂಡ್ ಮಾಡಿರ್ತೀವಿ. ಇದೀಗ ಅರ್ಧ kg ಇದು ಪ್ಯಾಕೆಟ್ ಇಂದ ಎಷ್ಟು ಜನಕ್ಕೆ ಮಾಡ್ಕೊಳ್ಬಹುದು, ಎಷ್ಟು ಇಡ್ಲಿಗಳನ್ನು ನಾವು ಒಂದು ಸೈಜ್ ಅಂತ ಹೇಳ್ತೇವೆ. ಅಪ್ರಾಕ್ಸಿಮೇಟ್ಲಿ ನಾವು ನಾರ್ಮಲಿ ಮನೆಯಲ್ಲಿ ಮಾಡುವಂತ ಒಂದು 2 ವಿಧದ ಇಡ್ಲಿ ಬರುತ್ತೆ. ಒಂದು ತಟ್ಟೆ ಇಡ್ಲಿ, ನಮ್ಮ ಹಳೆ ಸಿಸ್ಟಮ್ ಅಲ್ಲಿ ಒಂದು ಬೌಲ್ ತರ ಸಣ್ಣ ಬರುತ್ತೆ, ಅದರಲ್ಲಿ ಹಾಕ್ತಿವಿ. ಮತ್ತೊಂದು ಕುಕ್ಕರ್ ಅಲ್ಲಿ ಪ್ಲೇನ್ ತಟ್ಟೆ ತರ ಇರುತ್ತೆ, ಒಂದು ಹಾಫ್ ರೌಂಡ್ ಟೈಪ್ ಇರುತ್ತೆ. ಹಾಫ್ ರೌಂಡ್ ಆದ್ರೆ ಒಂದು ಅರ್ಧ kg ಅಲ್ಲಿ ಒಂದು 35 ಇಡ್ಲಿ ಬರುತ್ತೆ. ಸೊ ನಂತರ ಈ ತರ ನಾವು ನಿತ್ಯ ರವಾ ಮಿಕ್ಸ್ ಅನ್ನ ಒಂದು ಬೌಲ್ಗೆ ಹಾಕೊಂಡು ಅದಕ್ಕೆ ನಾವು ಅರ್ಧ kg ಪೌಡ್ರಿಗೆ 3/4 ಲೀಟರ್ ಮೊಸರನ್ನ ಸೇವಿಸಬೇಕು, ಹಾಕಬೇಕು. ಸೊ ಮೊಸರಲ್ಲೇ ಮಾತ್ರ ಮಿಕ್ಸ್ ಮಾಡ್ಕೊಳ್ಳೋದು, ನೀರೇನು ಹಾಕೊಳ್ಳೋದು, ಬೇರೆ ಯಾವುದೇ ನೀರನ್ನು ಉಪಯೋಗಿಸ್ಲಿಕ್ಕೆ ಹಾಕ್ಲಿಕ್ಕಿಲ್ಲ, ಕೇವಲ ಮೊಸರನ್ನೇ ಹಾಕೊಳ್ಳೋದು. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದು ಕಲಸಿದ ಕೂಡಲೇ ಮಾಡ್ಕೊಳ್ಳುವಂತದ್ದು. ಇದನ್ನ ಕಲಸಿ ಕೂಡಲೇ ಮೊಸರನ್ನು ಮತ್ತು ಈ ನಿತ್ಯ ರವಾ ಇಡ್ಲಿ ಮಿಕ್ಸ್ ಅನ್ನ ಕಲಸಿ ಅರ್ಧ ಗಂಟೆ ಅದನ್ನ ಮುಚ್ಚಿಡಬೇಕಾಗುತ್ತೆ. ಅದನ್ನ ಅರ್ಧ ಗಂಟೆ ಮುಚ್ಚಿಡಬೇಕು. ಯಾಕಂದ್ರೆ ಅದು ಮೊಸರು ಅಲ್ಲಿ ಮಿಕ್ಸ್ ಆದಾಗ ಒಂದು ಫರ್ಮೆಂಟೇಷನ್ ಒಳಗಾಗುತ್ತೆ, ಹುಳಿ ಬರುದು ಅಂತ ಏನೋ ಹೇಳ್ತೀವಲ್ಲ. ಸೊ ಇದೊಂದು ಫರ್ಮೆಂಟೇಷನ್ ಕಾಂಬಿನೇಷನ್ ಆಗುತ್ತೆ. ಈ ರವಾ ಮತ್ತು ಅದರಲ್ಲಿರುವ ಇಂಗ್ರೀಡಿಯೆಂಟ್ಗಳು ಈ ಮೊಸರು ಜೊತೆ ಮಿಕ್ಸ್ ಹಾಕೊಂಡು ಚೆನ್ನಾಗಿ ಅದು ರುಚಿಗೆ ಸಹಾಯ ಮಾಡ್ತವೆ ಒಂದು ಅರ್ಧ ಗಂಟೆ ನಂತರ. ಸೊ ಅದರ ಒಂದು ಗಂಟೆ ವೇಟ್ ಮಾಡಬೇಕಾಗುತ್ತೆ, ಅರ್ಧ ಗಂಟೆ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಇನ್ನೊಂದು ಉತ್ಪನ್ನ ಇದೆ. ಸೊ ಅದು ನಿಮಗೆ ಒಂದು ಯುನಿಕ್ ಪ್ರಾಡಕ್ಟ್, ನಮ್ದು ಅಗಸೆ ಬೀಜದ ಚಪಾತಿ ಮಿಕ್ಸ್ ಅಂತ. ನಾವು ಹೆಚ್ಚಾಗಿ ಚಪಾತಿ ಎಲ್ಲ ನೋಡಿರ್ತೀರಿ ನೀವು, ಆದ್ರೆ ಇದು ಅಗಸೆ ಬೀಜದ ಚಪಾತಿ ಮಿಕ್ಸ್ ಅಂತ. ಇದರಲ್ಲಿ ಅಗಸೆ ಬೀಜದ ಪೌಡರ್ ಇದೆ, ಫ್ಲಾಕ್ಸೀಡ್ ಆಯಿಲ್ ಕೂಡ ಯೂಸ್ ಮಾಡಿ, ಆಯಿಲ್ ಅನ್ನ ಬ್ಲೆಂಡ್ ಮಾಡಿ ಪೌಡರ್ ಅನ್ನ ಮಾಡಿರ್ತೀವಿ. ಇದು ಮನೆಯಲ್ಲಿ ನೀವು ಹೇಗೆ ಚಪಾತಿ ಮಾಡ್ತೀರಾ ನಾರ್ಮಲಿ ಅದೇ ತರ ಚಪಾತಿ ಮಾಡೋದು. ಆದ್ರೆ ಇದರ ವಿಶೇಷತೆ ಏನಂದ್ರೆ ಇದು ಅಗಸೆ ಬೀಜದ ಆಯಿಲ್ ಮತ್ತು ಅದರ ಎಣ್ಣೆ ಮತ್ತು ಅದರ ಪೌಡರ್ ಇದರಲ್ಲಿ ಮಿಶ್ರಣವನ್ನು ಹೊಂದಿದೆ. ಮತ್ತೆ ಇದರಲ್ಲಿ ರಾಗಿ ಪುಡಿ ಕೂಡ ಮಿಶ್ರಣವಾಗಿದೆ. ಮತ್ತೆ ಸ್ವಲ್ಪ ಚಪಾತಿಗೆ ಎಲ್ಲ ಆದ್ರೆ ನಾವು ಗೋಧಿ ಹಿಟ್ಟನ್ನ ಹಾಕೊಳ್ತೀವಿ. ಹೌದು. ಸೊ ಇದಕ್ಕೆ ಬೇಸಿಕ್ ಆಗಿ ಇದು ಫ್ಲಾಕ್ಸ್ ಸೀಡ್ಸ್ ಇದೆ, ಅದರ ಜೊತೆಗೆ ಇದು ಗೋಧಿ ಕೂಡ ಇದೆ, ಸರ್ಟನ್ ಪರ್ಸೆಂಟೇಜ್ ಗೋಧಿಯ ಪುಡಿ ಇದೆ. ಅದರಲ್ಲಿ ಚಕ್ಕಿ ಹಿಟ್ಟು ಅಂತ ಅದನ್ನು ಉಪಯೋಗಿಸ್ತೀವಿ. ನಂತರ ರಾಗಿ
ಪೌಡ್ರನ್ನು ಯೂಸ್ ಮಾಡ್ತೀವಿ. ನಂತರ ಈ ಫ್ಲ್ಯಾಕ್ಸ್ ಸೀಡ್ ಆಯಿಲ್ ಮತ್ತು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ನ ಪೌಡರ್ನ ರೋಸ್ಟ್ ಮಾಡಿ ಅದನ್ನು ಪೌಡ್ರೈಸ್ ಮಾಡಿ ನಂತರ ಇದಕ್ಕೆ ಮಿಶ್ರಣ ಮಾಡ್ತೀವಿ. ಈಗ ನಾವು ಅಗಸೆ ಬೀಜದ ಚಪಾತಿ ಮಿಕ್ಸನ್ನು ನಿತ್ಯ ಅಗಸೆ ಬೀಜದ ಚಪಾತಿ ಮಿಕ್ಸನ್ನು ತಗೊಂಡು ನಾವು ಹೇಗೆ ಚಪಾತಿ ಮಾಡಬೇಕು ಅಂತ. ಓಕೆ. ಈ ಥರ ಪೌಡ್ರ್ ಬರುತ್ತೆ. ಇದರಲ್ಲಿ ಅಗಸೆ ಬೀಜದ ಆಯಿಲ್ ಇದೆ. ಅರೋಮಾದಲ್ಲಿ ಏನಾದರೂ ಡಿಫರೆನ್ಸ್ ಇರುತ್ತೆ ಇದರಲ್ಲಿ? ಅರೋಮಾದಲ್ಲಿ ಡಿಫರೆನ್ಸ್ ಇದೆ. ಅರೋಮಾ ಅಗಸೆ ಬೀಜದ ಸ್ಮೆಲ್ ಬರುತ್ತೆ, ಮತ್ತೆ ರಾಗಿ ಪುಡಿ ಕೂಡ ಹಾಕಿರೋ ಕಾರಣ ಅದರ ಅರೋಮಾ ಜಾಸ್ತಿ ಆಗಿ ಅಗಸೆ ಬೀಜದ ಹೈಡ್ ಆಗಿರುತ್ತೆ ಸ್ವಲ್ಪ. ನಾವು ಮನೆಯಲ್ಲಿ ಚಪಾತಿ ಹೇಗೆ ಮಾಡ್ತೀವೋ ಹಾಗೆ ಮಾಡಿದ್ರೆ. ಓಕೆ. ನಾವು ಚಪಾತಿ ಡಫ್ ತಯಾರಿಸ್ತೀವಲ್ಲ ಅದೇ ರೀತಿ ನಾವು ನೀರು ಎಷ್ಟು ಬೇಕಷ್ಟು ನೀರು ಹಾಕೊಂಡು ಅದನ್ನ ಇದು ಮಾಡ್ಕೊಂಡು ನಾವು ಪ್ಯಾಕಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಅದನ್ನ ಹೆಚ್ಚಾಗಿ ಅವ್ರಿಗೆ ಚಪಾತಿಗೆ ಎಷ್ಟು ನೀರು ಹಾಕ್ಬೇಕು ಅಂತ ಗೊತ್ತಿರುತ್ತೆ. ಸೊ ಇದಕ್ಕೆ ನಾವು ಉಪ್ಪು ಕೂಡ ಹಾಕಿದ್ದೀವಿ. ಸೊ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ನಾವು ಹಾಕಿದ್ದೀವಿ. ಸೊ ಏನು ಅದಕ್ಕೆ ಎಕ್ಸ್ಟ್ರಾ ಆಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಎಣ್ಣೆನೂ ಕೂಡ ಇದೆ, ಎಲ್ಲ ಅದರಲ್ಲೇ ಇದೆ. ಓಕೆ. ಉತ್ತರ ಕರ್ನಾಟಕ, ಬೆಂಗಳೂರು ಅಥವಾ ಕರ್ನಾಟಕ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ನಾನು ರಾಗಿ ಉತ್ಪನ್ನಗಳನ್ನು ಜಾಸ್ತಿಯಾಗಿ ನಾನು ಸೇವಿಸ್ತಾ ಇದ್ದೆ. ಸೊ ಅದು ಕೂಡ ನನಗೆ ಅನ್ನಿಸ್ತಿತ್ತು, ಯಾಕೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದನ್ನ ನಾವೇ ಸ್ವತಃ ತಯಾರು ಮಾಡಿ ನಮ್ಮ ಜನಗಳಿಗೆ ನೀಡಬಾರ್ದು ಅನ್ನೋ ಒಂದು ಕ್ವಶನ್ ಮಾರ್ಕ್ ನನಗೆ ಬಂತು. ಸೊ ಆ ಉದ್ದೇಶದಿಂದ ಈ ಉತ್ಪನ್ನಗಳನ್ನು ತಯಾರಿಸಲಿಕ್ಕೆ ನಾನು ಕೈ ಹಾಕಿ ಈಗ ಒಂದು 3 ವರ್ಷ ಆಯಿತು. ವೆರಿ ನೈಸ್. ಸೊ ಇದು ಎರಡು ಕೂಡ ಹಾಗಾದ್ರೆ ಅರ್ಧ ಗಂಟೆ ರೆಸ್ಟ್ ಆಗಬೇಕು. ಅದು ರೆಸ್ಟ್ ಆಗ್ತಾ ಇರಲಿ. ರೆಸ್ಟ್ ಆಗ್ತಾ ಇದೆ ಇದು ಕೂಡ. ಸೊ ಎರಡು ರೀತಿಯಾದಂಥ ಖಾದ್ಯಗಳನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯ ಇದರ ಒಂದು ಮಾಹಿತಿಯನ್ನು ಕೂಡ ನಮಗೆ ನೀಡ್ತಾ ಇದ್ದಾರೆ. ಎರಡು ಡಿಶ್ ಅಂದರೆ ರವಾ ಇಡ್ಲಿ ಹಾಗೂ ಫ್ಲ್ಯಾಕ್ಸ್ ಸೀಡ್ಸ್ನ ಚಪಾತಿಗೆ ತಯಾರು ಮಾಡ್ಕೊಳ್ತಾ ಇದ್ದೀವಿ. ರೆಸ್ಟ್ ಆಗ್ತಾ ಇದೆ, ಅದು ರೆಸ್ಟ್ ಆಗ್ತಾ ಇರಲಿ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ನಿತ್ಯ ಫುಡ್ ಪ್ರಾಡಕ್ಟ್ಸ್ನಿಂದ ವಿಭಿನ್ನ ರೀತಿಯಾದಂಥ ಖಾದ್ಯಗಳು ತಯಾರಾಗ್ತಾ ಇದೆ ಪ್ರತಿ ಶುಕ್ರವಾರ. ಸೊ ಅದರಲ್ಲೂ ಕೂಡ ಇವತ್ತು ರವಾ ಇಡ್ಲಿ. ರವಾ ಇಡ್ಲಿ ಹೇಗಿರುತ್ತೆ, ಟೇಸ್ಟ್ ಹೇಗಿರುತ್ತೆ, ನಾನು ಕೂಡ ಕಾಯ್ತಾ ಇದ್ದೀನಿ. ತಯಾರಾಗಬೇಕಲ್ವಾ? ಸೊ ರೆಸ್ಟ್ ಆಗ್ತಾಯಿತ್ತು, ನೋಡೋಣ ಈಗ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ. ಎಸ್ ಸರ್, ಈಗ ರೆಸ್ಟ್ ಆಯಿತು, ಎಲ್ಲ ಆಯ್ತಲ್ಲ? ಸರಿಯಾಗಿ ಪರ್ಮೆಂಟೇಷನ್ ಆಗಿದೆ. ಓಕೆ. ಸೊ ಫರ್ಮೆಂಟ್ ಆಗಿದೆ. ಸೊ ಅದರ ಇದು ಮುಖ ದರ್ಶನ ಮಾಡ್ಕೊಳ್ಬೋದು ಧಾರಾಳವಾಗಿ. ಓ ಎಸ್, ಅಷ್ಟು ಸ್ವಲ್ಪ ನಾವು ಮಿಕ್ಸ್ ಮಾಡಿದ್ವಿ, ಫುಲ್ ಫರ್ಮೆಂಟ್ ಆಗಿದೆ. ವೆರಿ ನೈಸ್. ಓ ಆ ರೀತಿಯಾಗಿ ಬರುತ್ತೆ. ಈಗ ನಾವು ಇಡ್ಲಿ ಮಾಡ್ಲಿಕ್ಕೆ ತಯಾರಿದೆ. ಸೊ ಹಾಗಾದ್ರೆ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಳ್ಳೋದಾ? ಇಡ್ಲಿ ಪಾತ್ರೆ ರೆಡಿ ಮಾಡಿ. ಓ ಎಸ್, ಡನ್. ಸೊ ಮಧ್ಯಾಹ್ನ ಹೊತ್ತು ಅಂತ ಹೇಳಿದ್ರೆ ಹೊಟ್ಟೆ ಚುರು ಚುರು ಅಂತಿರುತ್ತೆ. ಯಾವ್ದು ಫಸ್ಟ್ ರೆಡಿ ಮಾಡಿ ಕೊಡ್ತಾರೆ ಅಂತ ಹೇಳಿ. ನೀವು ಇಡ್ಲಿ ಅಂತ ಹೇಳಿದ್ರಿ, ನಾನು ಇಡ್ಲಿ ಪಾತ್ರೆ ರೆಡಿ ಮಾಡಿ ಇಟ್ಟಿದ್ದೀನಿ, ಎಲ್ಲ ಅದಕ್ಕೆ ನೀರೆಲ್ಲ ಹಾಕಿ ಇಟ್ಟಿದ್ದೀನಿ. ಪರ್ಫೆಕ್ಟ್, ಚೆನ್ನಾಗಿದೆ. ಸೊ ಇದಕ್ಕೆ ಎಣ್ಣೆ ಕೂಡ ಸವರಿದ್ದೀರಿ ಅಂತ ಕಾಣಬೇಕು. ಇಲ್ಲ, ಹಾಕ್ಲಿಲ್ಲ. ಹಾಕ್ಬೇಕಾ? ಸೊ ಎಣ್ಣೆ ಸವರಬೇಕು ಅದಕ್ಕೆ. ಸೊ ನಿಮ್ದೆಲ್ಲ ಹೇಗೆ ಹೆಲ್ದಿ ಫುಡ್ ನೀವು ತಯಾರು ಮಾಡ್ತಿರೋ ಅದೇ ರೀತಿ ನಾವು ಕೂಡ ನಮ್ಮ ಕಿಚನಲ್ಲಿ ಅಷ್ಟು ಸುಲಭದಲ್ಲಿ ಎಲ್ಲವನ್ನು ಕೂಡ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಇದು ಕೂಡ ಕೊಲೆಸ್ಟ್ರಾಲ್ ಫ್ರೀ ಇರುವಂಥ ಆಯಿಲ್. ಎಸ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇದರಲ್ಲೂ ಕೂಡ ಸರ್ ವಿಟಮಿನ್ ಎ, ಡಿ, ಇ ಎನ್ರಿಚ್ಡ್ ಆಯಿಲ್ ಇದು. ಸೊ ಹಾಗಾಗಿ ತುಂಬ ದೇಹಕ್ಕೆ ಉತ್ತಮವಾಗಿರುವಂಥ ಎಣ್ಣೆ. ಸೊ ಸ್ವಲ್ಪವೇ ಎಣ್ಣೆ ಸಾಕು. ನಂತರ ಇದನ್ನು ಮಿಕ್ಸನ್ನು ಸ್ವಲ್ಪವೇ ಹಾಕೊಳ್ಳೋದು ಅದಕ್ಕೆ. ಸೊ ಒಂದು ಅರ್ಧ ಕೆಜಿಯ ಪ್ಯಾಕೆಟ್ ಇದ್ರೆ ಸಾಕು. ಯಾರಾದ್ರೂ ಮನೆಗೆ ನೆಂಟರಿಗೂ ಸಾಕು, ಮನೆಯವರಿಗೂ ಕೂಡ ಸಾಕಾಗುತ್ತೆ, ಧಾರಾಳವಾಗಿ ಸಾಕಾಗ್ತದೆ. ಸೊ ಈ ಥರ ಹಾಕ್ಕೊಂಡು ಅದನ್ನು ಸ್ವಲ್ಪ ಶೇಕ್ ಮಾಡ್ಕೊಳ್ಬೇಕು, ಯಾಕಂದರೆ ಅದು ಸಂಪೂರ್ಣ ಎಲ್ಲ
ಏರಿಯಾಗಳಿಗೆ ಸ್ಪ್ರೆಡ್ ಆಗಬೇಕು ಅಂತ ಹೇಳಿ. ಓಕೆ, ಅಂದರೆ ಇದನ್ನು ಈ ಥರ. ಎಸ್. ಸೊ ಇದು ಎಷ್ಟು ನಿಮಿಷ ಇದು ಬೇಯಬೇಕಾಗುತ್ತೆ? 10 ನಿಮಿಷ ಬೇಯಬೇಕು. 10 ನಿಮಿಷ. 10 ನಿಮಿಷ. 10 ನಿಮಿಷ ಸಾಕು. 10 ನಿಮಿಷದಲ್ಲಿ ವೇಟ್ ಇದೆ ಇದಕ್ಕೆ? ವೇಟ್ ಇಲ್ಲ, ವೇಟ್ ಅಲ್ಲ, ಹಾಗೆ ತೆಗಿಬೇಕು. ವೇಟ್ ತೆಗಿಸಿ ಬಾಯ್ಲ್ ಇದು ಮಾಡಿ. ಓಕೆ, ಇದು ವೇಟ್ ಅಲ್ಲ, ಇದು ಬರೀ ಇಡ್ಲಿ ಕುಕ್ಕರ್. ಸೊ ಹಾಗಾಗಿ ಅಷ್ಟರಲ್ಲೇ ಇದು ವಿಸಿಲ್ ಬರುತ್ತಲ್ಲ? ಇಲ್ಲ. ಓಕೆ, 10 ನಿಮಿಷ ಬೆಂದ್ರೆ ಸಾಕಾಗುತ್ತೆ. ಅಥವಾ ವೇಟ್ ಇಟ್ಟರೆ ನಾವು ವೇಟ್ ಅನ್ನ ತೆಗೆದು ಬಿಡಬೇಕು, ಅದ್ರ ಹಬೆ ಮೇಲೆ ಹೋಗ್ತಾ ಇರಬೇಕು. ಆ ತರ ನಾವು 10 ನಿಮಿಷ ಅದನ್ನ ಬೇಯಿಸಬೇಕು. ಓಕೆ, ಸೊ ನಾವು ಇಡ್ಲಿ ಯೂಶುವಲಿ ಹೇಗೆ ಬೇಯಿಸ್ತೀವೋ ಅದೇ ರೀತಿ ಬೇಯಿಸಿದ್ರೆ. ಓಕೆ, ಡನ್. ಯಾಕಂದ್ರೆ ಹೆಚ್ಚಾಗಿ ಇದೊಂದು 60% 80% ಹೊರಗಡೆ ನಾವು ಇದು ಬಾಯ್ಲ್ ಹೀಟ್ ಆಗಿರುತ್ತೆ. ಮತ್ತೆ ಇಲ್ಲಿ ಮೊಸರು ಎಲ್ಲ ಮಿಕ್ಸ್ ಆದ ಕಾರಣ ನಂತರ ಅದು ಟೇಸ್ಟ್ ಬರಲಿಕ್ಕೆ ನಾವು ಅದನ್ನು ಬಾಯ್ಲ್ ಮಾಡಬೇಕು. ಸೊ ಈ ರೀತಿಯಾಗಿ ರವಾ ಇಡ್ಲಿ. ಸೊ ರವಾ ಇಡ್ಲಿ ಒಂದು ಕಡೆ ತಯಾರಾಗ್ತಾ ಇರುತ್ತೆ. ಇನ್ ಚಪಾತಿ ಇವತ್ತು ಫುಲ್ ಏನು ಲಂಚ್ ಪೂರ್ತಿಯಾಗಿ ಚಪಾತಿ ಇಡ್ಲಿ ಎಲ್ಲ ಇದೆ. ಸೊ ನಾವೀಗ ಅಗಸೆ ಬೀಜದ ಚಪಾತಿ ಮಿಕ್ಸ್ ಅನ್ನ ನಾವು ಡಫ್ ಮಾಡಿ ತಯಾರಿಸಿಟ್ಟಿದ್ದೀವಿ. ಈಗ ಅದನ್ನು ನಂತರ ಪುನಃ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗ ಏನಾಗುತ್ತೆ, ನಾದ್ಕೊಳ್ಳುತ್ತೆ. ಸೊ ಭಾಳ ಚೆನ್ನಾಗಿ ನಾದಿ ಬಂದಿದೆ, ಸಾಫ್ಟ್ ಆಗಿ ಬಂದಿದೆ. ಸಣ್ಣಗೆ ಆ ಘಮ ಕೂಡ ಬರ್ತಾ ಇದೆ ಅಗಸೆ ಬೀಜದ್ದು ಮತ್ತು ರಾಗಿದು. ಸೊ ಈ ಥರ ಮಾಡ್ಕೊಂಡು ಸೊ ನಾವೀಗ ಪ್ಯಾಕೆಟ್ ಓಪನ್ ಮಾಡಿ ಸ್ವಲ್ಪ ಈ ನಿತ್ಯ ಚಪಾತಿ ಅಗಸೆ ಬೀಜ ಚಪಾತಿ ಮಿಕ್ಸ್ ಪೌಡ್ರನ್ನ ಎತ್ತಿಟ್ಕೊಳ್ಬೇಕು ಸೈಡಲ್ಲಿ. ಯಾಕೆಂದರೆ ನಮಗೆ ಚಪಾತಿ ಲಟ್ಟಿಸ್ಕೊಳ್ಳೋದಕ್ಕೆ. ಸೊ ಇಮಿಡಿಯೇಟ್ ಕಾಯಿಸ್ಕೊಳ್ಳೋದಲ್ಲ, ಇದನ್ನ ಈ ಕಡೆ ಸ್ಟವ್ ಕಾಯಿಸ್ಕೊ. ನೋಡಿ ನೀವು ಎಷ್ಟು ಚೆನ್ನಾಗಿ, ಅದು ಯಾವುದು ಬ್ರೇಕ್ ಆಗೋಲ್ಲ, ಕ್ರ್ಯಾಕ್ ಆಗೋಲ್ಲ. ಈ ಚಪಾತಿ ಹೇಗೆ ಅದು ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದೀವಿ ಅಂತ ಹೇಳಿ. ನೀವು ಅದಕ್ಕೆ ಎಣ್ಣೆ ಬೇಕಿದ್ರೆ ಹಾಕೊಳ್ಬಹುದು, ಹಾಗೆ ಡ್ರೈ ಕೂಡ ಮಾಡ್ಬೋದು. ವಿದೌಟ್ ಆಯಿಲ್ ಅಲ್ಲಿ ಮಾಡ್ಬೋದು, ವಿತ್ ಆಯಿಲ್ ಅಲ್ಲಿ ಕೂಡ ಮಾಡ್ಬೋದು. ಸೊ ಸ್ವಲ್ಪ ಆಯಿಲ್ ಹಾಕೊಳ್ಳೋದಾ? ಆಯಿಲ್ ಹಾಕೊಳ್ಳಿ, ಸೈಡ್ಗೆ ಹಾಕೊಳ್ಳಿ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಬಹಳಷ್ಟು ಮಂದಿಗೆ ಅಗಸೆ ಬೀಜದಿಂದ ಚಪಾತಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ. ಖಂಡಿತ ಇದು ಅಗಸೆ ಬೀಜದ ಸ್ವೀಟ್ ಎಲ್ಲ ತಿಂತೀವಿ, ಅಗಸೆ ಬೀಜನ ಹಾಗೆ ತಿಂತೀವಿ, ಆದ್ರೆ ಅದರಿಂದ ಚಪಾತಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ. ನಮ್ದು ಅಗಸೆ ಬೀಜದ 5 ರೀತಿಯ ಉತ್ಪನ್ನಗಳು ಇದೆ ಕಟ್ಟೆಯಲ್ಲಿ. ಸೊ ಆಕ್ಚುಲಿ ಅಗಸೆ ಬೀಜದ ನಾನು ಸ್ವೀಟ್ ಕೂಡ ತಿಂದಿರ್ಲಿಲ್ಲ, ಚಪಾತಿ ಕೂಡ ತಿಂದಿರ್ಲಿಲ್ಲ. ಸೊ ನಿತ್ಯ ಫುಡ್ ಪ್ರಾಡಕ್ಟ್ಸ್ ನವರ ಅಗಸೆ ಬೀಜದ್ದೇ ಸ್ವೀಟ್ ಹೌದು ತುಂಬಾ ಖುಷಿ ಅನಿಸ್ತು. ಕಳೆದ ಸಂಚಿಕೆಯಲ್ಲಿ ಮಹಿಳೆಯರು ಬಂದು ತಯಾರಿಸಿದ್ರು, ತುಂಬಾ ಟೇಸ್ಟಿ ಆಗಿತ್ತು, ತುಂಬಾ ಖುಷಿ ಆಯ್ತು ಸರ್. ಒಳ್ಳೆ ಪ್ರಾಡಕ್ಟ್ ಆಕ್ಚುಲಿ. ಸೊ ಎಸ್ಪೆಷಲಿ ಅಗಸೆ ಬೀಜದ್ದು ಸ್ವೀಟ್ ಮಿಕ್ಸ್. ಸೊ ಐ ಲವ್ಡ್ ಇಟ್, ತುಂಬಾ ಇಷ್ಟ ಆಯ್ತು. ಸೊ ನಮಗೆ ಇದೇ ರೀತಿ ನಾವು ರಾಗಿಯಿಂದ ಚಪಾತಿ ಕೂಡ ಮಾಡಿದ್ದೇವೆ, ರಾಗಿ ಚಪಾತಿ ಮಿಕ್ಸ್. ಸೊ ತುಂಬಾ ಚೆನ್ನಾಗಿತ್ತು ಸರ್. ನನಗಂತೂ ಎಲ್ಲ ಪ್ರಾಡಕ್ಟ್ಸ್ ಆಕ್ಚುಲಿ ಇಷ್ಟ ಆಯ್ತು. ಹೆಚ್ಚಾಗಿ ಇಷ್ಟ ಆಯ್ತು ಅಂತ ಯಾಕೆ ಅಂತ ಹೇಳಿದ್ರೆ, ನಾವು ರಾಗಿ ದೋಸೆ ಮಾಡ್ತೀವಿ, ರಾಗಿ ರೊಟ್ಟಿ ಮಾಡ್ತೀವಿ, ಚಪಾತಿ ಮಾಡೋದಿಲ್ಲ. ಸೊ ಚಪಾತಿ ಕೂಡ ಮಾಡಬಹುದು ಅಂತ ಒಂದು ಅದು ಕೂಡ ಗೊತ್ತಾಯ್ತು. ನಾವು ಬೇರೆ ಸಬ್ಸ್ಟಿಟ್ಯೂಷನ್ ಈ ಉತ್ಪನ್ನಗಳಿಂದ ಚಪಾತಿ ಮಾಡ್ಲಿಕ್ಕೆ ಆಗ್ತದೆ ಅನ್ನೋ ಮಾರ್ಕೆಟ್ಗೆ ತೋರಿಸ್ಕೊಟ್ಟಿದ್ದು. ಎಕ್ಸಾಕ್ಟ್ಲಿ, ಅದರಲ್ಲೂ ಕೂಡ ನೋಡಿ ಚಪಾತಿ ಹೇಗೆ ಉಬ್ಬು ಬರುತ್ತೋ ಅದೇ ಉಬ್ಕೊಳ್ಳು ಬರುತ್ತೆ. ನೀವು ಅದನ್ನ ಸ್ವಲ್ಪ ಸವರಿದಾಗ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಸೊ ನಿಧಾನವಾಗಿ ಚಿಕ್ಕ ಅದು ಸಾಫ್ಟ್ ಇದ್ರೆ ಮಾತ್ರ ನಿಮಗೆ ಇದು ಉಬ್ಕೊಂಡು ಬರೋದು. ಸೊ ಇದು ಯಾವುದೇ ರೀತಿಯಾದಂಥ ಒಂದು ಚಟ್ನಿ ಆಗಿರಲಿ ಅಥವಾ ಗ್ರೇವಿ ಜೊತೆಗೆ ಸೇವಿಸಬಹುದು. ನಮ್ದೇ ಇದನ್ನು ಸೇವಿಸಲಿಕ್ಕೆ ನಮ್ದೇ ಆದ ಚಟ್ನಿ ಕೂಡ ತಯಾರಿ ಇದೆ. ಅಗಸೆ ಬೀಜದ ಚಪಾತಿ ಪೌಡರ್ ಚಟ್ನಿ ಮಾಡಿರ್ತೀವಿ ಅದು. ಓಕೆ, ಸೊ ಎಲ್ಲ ಅಗಸೆ ಬೀಜದಿಂದ ಚಪಾತಿ ಆಯ್ತು, ಚಟ್ನಿನೂ ಅದರಿಂದನೇ, ಎಲ್ಲವೂ ಕೂಡ ಅದರಿಂದಲೇ. ಸ್ವೀಟ್ ಬೇಕಾ, ಸ್ವೀಟ್ ಕೂಡ ಇದೆ. ಸ್ವೀಟ್ ಬೇಕಾದ್ರೆ ಸ್ವೀಟ್ ಇದೆ, ಸ್ಪೈಸ್ ಬೇಕಂದ್ರೆ ಸ್ಪೈಸಿ ಇದೆ, ಮತ್ತು ನಾರ್ಮಲ್ ಯಾವುದು ಸ್ವೀಟು ಬೇಡ ಖಾರನೂ ಬೇಡ ಅನ್ನೋದು ಆ ಥರದ ಉತ್ಪನ್ನ ಕೂಡ ಇದೆ ನಮ್ಮ. ಸೊ ಇಡ್ಲಿ ಮುಂಚೆ ಚಪಾತಿ ರೆಡಿ. ಎಸ್, ಸೊ ಇಡ್ಲಿ ಕೂಡ ಆಗಿರ್ಬೋದು. 10 ನಿಮಿಷ ಆಯ್ತು. ವಾವ್, ಸೂಪರ್.
ಅದ್ ಮೇಲೆ ಬಂದಿದೆ ನೋಡಿ, ಅವಾಗ ಕೆಳಗಡೆ ಇದೆ, ಈಗ ಮೇಲೆ ಉಬ್ಬಿ ಬಂದಿದೆ. ಆಯ್ತು ಅನ್ಸುತ್ತೆ. ಆಯ್ತು ಅನ್ನಿಸ್ತು, 10 ನಿಮಿಷ ಆಯ್ತು, ಆಫ್ ಮಾಡ್ಬೋದು ನೀವು. ಎಷ್ಟು ಬೇಗ ಅಂದ್ರೆ ಬ್ರೇಕ್ಫಾಸ್ಟ್ಗೆ ಗೆಸ್ಟ್ ತುಂಬಾ ಇದ್ದಾರೆ, ಎರಡೆರಡು ರೆಸಿಪಿ ಕೊಡಬೇಕು ಅಂದ್ರೆ ದಿಢೀರ್. ಸೊ ಇಡ್ಲಿನೂ 30 ನಿಮಿಷದಿಂದ 45 ನಿಮಿಷದ ಒಳಗಡೆ ನಮ್ಮ ಎಲ್ಲಾ ನಿತ್ಯ ಉತ್ಪನ್ನಗಳು ತಯಾರಿಯಾಗಿರ್ತವೆ. ಪ್ಯಾಕೆಟ್ ಕಟ್ ಮಾಡಿ ಹೊಟ್ಟೆ ಹಸಿವಾಗ್ತಾ ಇದೆ ಅಂದ್ರೆ ಅದಕ್ಕೆ ಬೇಕಾಗುವಂತ ರೆಡಿ ಟು ಈಟ್ ಉತ್ಪನ್ನ ಕೂಡ ಇದೆ ನಮ್ಮ ಹತ್ರ. ಈಗ ಸ್ವಲ್ಪ ಒಂದು ಅರ್ಧ ಗಂಟೆ ಹಸಿವು ತಡ್ಕೊಳ್ತೀನಿ, ಇನ್ನು ಬೇರೆ ಗಟ್ಟಿ ಆಹಾರ ಸೇವಿಸ್ತೇನೆ ಅಂದ್ರೆ ಅದು ಅರ್ಧ ಮುಕ್ಕಾಲು ಗಂಟೆ ವೇಟ್ ಮಾಡಿದ್ರೆ ಮತ್ತು ಕೂಡ ನಮ್ಮ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಸಿಗ್ತದೆ. ಸೊ ಈ ಕಡೆ ರವಾ ಇಡ್ಲಿ ಕೂಡ ತಯಾರಾಗಿದೆ. ಈಗ ನಮ್ಮ ನಿತ್ಯ ರವಾ ಇಡ್ಲಿ ರೆಡಿಯಾಗಿದೆ, ನಿತ್ಯ ಅಗಸೆ ಬೀಜದ ಚಪಾತಿ ರೆಡಿಯಾಗಿದೆ, ನಿತ್ಯ ಫ್ಲಾಕ್ ಸೀಡ್ ಚಟ್ನಿ ಕೂಡ ರೆಡಿಯಾಗಿದೆ. ಎಲ್ಲವೂ ನಿತ್ಯ, ಪ್ರತಿನಿತ್ಯ ಸೇವಿಸಿ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಇದು ರವಾ ಇಡ್ಲಿ ಮಿಕ್ಸ್, ಇದು ಚಪಾತಿ, ಇದು ಅಗಸೆ ಬೀಜ. ನೀವು ರುಚಿ ನೋಡಬೇಕು, ರುಚಿ ನೋಡಿ ಹೇಳಬೇಕು ಹೇಗಿದೆ. ಖಂಡಿತ ಸರ್, ನಾನು ಒಬ್ಳೆ ನೋಡಿದ್ರೆ ಹೇಗೆ. ಸೊ ಮಧ್ಯಾಹ್ನದ ಊಟದ ಟೈಮ್, ಅತಿಥಿ ದೇವೋ ಭವ. ಬಟ್ ನಾವೇನು ಅಂದ್ರೆ ನಮ್ಮಲ್ಲಿ ಒಂದು ಪದ್ಧತಿ, ಅತಿಥಿಯಿಂದ ಮಾಡಿಸ್ಕೊಂಡು ಹೋಗ್ತಿರ್ತೀವಿ. ಸೊ ಉಲ್ಟಾ ಪದ್ಧತಿ. ಸೊ ಸೇವಿಸಿ, ತಗೊಳ್ಳಿ. ಸೊ ಕೈಯಲ್ಲೇ ಹೇಗಿರುತ್ತೆ ನೋಡೋಣ. ಸೊ ನನಗಂತೂ ಫಸ್ಟ್ ಇಂಟ್ರೆಸ್ಟ್ ಇದ್ದಿದ್ದು ಇದು ಹೇಗಾಗತ್ತೆ ರವಾ ಇಡ್ಲಿ. ಸೊ ಖಾಲಿ ಹಾಗೆ ಫಸ್ಟ್ ನೋಡ್ತೀನಿ. ಅಗಸೆ ಬೀಜದ ಪರಿಮಳ ಬರ್ತಾ ಇದೆಯಾ? ಡಿಫ್ರೆಂಟ್ ಅಗಸೆ ಬೀಜದ ಎಕ್ಸಾಕ್ಟ್ ಪರಿಮಳ ಗೊತ್ತಿಲ್ಲ, ಎಲ್ಲ ಮಿಕ್ಸ್ ಆಗಿ. ಸೊ ನೀವು ಹೇಳಿದ್ರಿ ಅಗಸೆ ಬೀಜದ ಒಂದು ಒಗರು ಟೇಸ್ಟ್ ಅದು ಹೈಡ್ ಮಾಡಿಕೊಳ್ಳುತ್ತೆ ಈ ರಾಗಿ ಎಲ್ಲ ಅಂಥೇಳಿ. ಸೊ ಹೊಟ್ಟೆಗೆ ಹೋಗುವಾಗ ಮಕ್ಕಳಿಗೆಲ್ಲ ಕೊಡುವಾಗ ಇಂಥದ್ದೆಲ್ಲ ಟ್ರಿಕ್ಸ್ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಹೈಡ್ ಆಗ್ತದೆ ಅಂದ್ರೆ ಅಗಸೆ ಬೀಜದಲ್ಲಿ ಏನು ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಇದು ಅದೆಲ್ಲ ಸಿಗುತ್ತೆ, ಆದ್ರೆ ಆ ಒಂದು ಸ್ಮೆಲ್ ಅನ್ನು ಹೈಡ್ ಮಾಡುತ್ತೆ, ಅದನ್ನ ಅಂಶಗಳನ್ನು ಹೈಡ್ ಮಾಡೋದಿಲ್ಲ, ಅದು ನಮ್ಮ ದೇಹಕ್ಕೆ ನೇರವಾಗಿ ಸೇರ್ಪಡೆ. ಅದೇ ಹೇಳಿದ್ದು, ಮಕ್ಕಳಿಗೆಲ್ಲ ಕೊಡಬೇಕು ಅಂದ್ರೆ ಈ ಎಲ್ಲ ಒಂದು ಟ್ರಿಕ್ಸ್ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಆ ಅಗಸೆ ಬೀಜದ ಎಕ್ಸಾಕ್ಟ್ ನನಗೆ ಅದೇನೋ ಒಂದು ಸ್ಮೆಲ್ ಇದೆ, ಅದನ್ನೊಂದು ಟೇಸ್ಟ್ ಇರುತ್ತಲ್ಲ ಒಗರು, ಅದು ಗೊತ್ತಾಗ್ತಾ ಇಲ್ಲ. ಸೊ ಚಪಾತಿ ಇದು ರಾಗಿ ಮತ್ತೆ ಗೋಧಿ ಮಿಕ್ಸ್ ಮಾಡಿದಾಗೆ ಇದೆ. ವಿತ್ ಚಟ್ನಿ ಹೇಗಿರುತ್ತೆ ನೋಡೋಣ. ಸೂಪರ್. ಚಟ್ನಿನೂ ಅಷ್ಟೇ ಚೆನ್ನಾಗಿದೆ, ಖಾರ. ಇಮಿಡಿಯೇಟ್ ಫ್ಲಾಕ್ ಸೀಡ್ಸ್ ಗೊತ್ತೇ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕಳೆದ ಇದು ಸಂಚಿಕೆಯಲ್ಲೂ ನಾನು ಹೇಳಿದ್ದೆ, ನನಗೆ ಫ್ಲಾಕ್ ಸೀಡ್ಸ್ ಹಾಗೆ ಸೇವಿಸುವಾಗ ಅಷ್ಟು ಒಂದು ಅದು ಒಂಥರ ಒಗ್ರು ಸ್ಮೆಲ್, ಅದರೊಂದು ಟೇಸ್ಟ್ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಈ ರೀತಿಯಾಗಿ ನಾವು ಆಹಾರದಲ್ಲಿ ಸೇವಿಸುವಾಗ ತುಂಬಾ ಚೆನ್ನಾಗಿದೆ. ಅಂಡ್ ಇದಂತೂ ಸೂಪರ್, ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಗ್ರಾಹಕರಿಂದ ಮೆಚ್ಚುಗೆ ಬಂದಿದೆ. ನಮ್ಮ ನಿತ್ಯ ರವಾ ಇಡ್ಲಿ ಮಿಕ್ಸ್ಗೆ ಬಹಳ ಬೇಡಿಕೆ ಬಂದಿದೆ. ಇದರಲ್ಲಿ ನಮ್ದು ಎಲ್ಲ ಈ ಕೋರಿಯಂಡರ್ ಸೊಪ್ಪು ಕೂಡ ಮಿಕ್ಸ್ ಆಗಿದೆ, ಮತ್ತೆ ಗ್ರೀನ್ ಚಿಲ್ಲಿ ಅದನ್ನು ಕೂಡ ಡಿಹೈಡ್ರೇಷನ್ ಮಾಡಿ ಹಾಕಿರ್ತೀವಿ, ಮತ್ತೆ ಎಲ್ಲ ಒಗ್ಗರಣೆಗಳು ಏನು ಬೇಕು ಅದೆಲ್ಲ ಮಿಕ್ಸ್ ಆದ ಕಾರಣ ಅಲ್ಟಿಮೇಟ್ಲಿ ಹೇಳಬೇಕು ಅಂದ್ರೆ ಯಾವುದು ಹೆಚ್ಚು ಯಾವುದು ಕಮ್ಮಿ ಅಂತ ಇಲ್ಲ. ಬಟ್ ಸೊ ಕಿಂಗ್ ರವಾ ಇಡ್ಲಿ ಸೂಪರ್ ಆಸಮ್, ವೆರಿ ಟೇಸ್ಟಿ, ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಸೊ ನಿತ್ಯ ಫುಡ್ ಪ್ರಾಡಕ್ಟ್ಸ್ ಅವರ ಡಿಫ್ರೆಂಟ್ ರೆಸಿಪೀಸ್ ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ರೆಡಿ ಟು ಈಟ್ ಇದೆ, ಮತ್ತು ಪ್ಯಾಕೆಟಲ್ಲಿ ಇರುವಂಥದ್ದು ನಾವೇ ಮನೆಯಲ್ಲಿ ಅದನ್ನು ಸ್ವತಃ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿದೆ ರವಾ ಇಡ್ಲಿ, ಸೂಪರ್ ಕ್ಲಾಸಿಕ್ ಆಸಮ್ ಆಗಿದೆ. ಸೊ ಹಾಗೆಯೇ ಚಪಾತಿ, ಫ್ಲಾಕ್ ಸೀಡ್ಸ್ ಚಪಾತಿ ಅಂದರೆ ಅಬ್ಬಾ ಕಹಿ ಇರ್ಬೋದಾ, ಹೇಗಿದೆ ಟೇಸ್ಟ್ ಅಂದ್ಕೊಳ್ತೀವಿ, ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಟೇಸ್ಟಿಯಾಗಿದೆ, ವೆರಿ ನೈಸ್, ವೆರಿ ಟೇಸ್ಟಿ. ಸೊ ಫುಲ್ ಪ್ಯಾಕೆಟ್ಸ್ ನೀವು ತಂದಿಟ್ಕೊಂಡ್ರೆ ಹೀಗಾಗುತ್ತೆ ಅಡುಗೆ, ತುಂಬ ಚೆನ್ನಾಗಿದೆ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ರವೆ ಇಡ್ಲಿ ಹಾಗೂ ಫ್ಲಾಕ್ ಸೀಡ್ಸ್ ಚಪಾತಿ ತಯಾರಿಸೋ ವಿಧಾನ. ರವೆ ಇಡ್ಲಿಗೆ ಮೊದಲು ಅರ್ಧ kg ನಿತ್ಯ ರವಾ ಇಡ್ಲಿ ಮಿಕ್ಸಿಗೆ 3/4 ಲೀಟರ್ ಮೊಸರನ್ನು ಸೇರಿಸಿ ಚೆನ್ನಾಗಿ ಕಲಸಿ ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ ಇಡ್ಲಿ ತಟ್ಟೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಸವರಿ ಹಿಟ್ಟನ್ನು ಹುಯ್ದು 10 ನಿಮಿಷ ಹಬೆಯಲ್ಲಿ ಬೇಯಿಸಿ. ಇನ್ನೊಂದೆಡೆ ನಿತ್ಯ ಫ್ಲಾಕ್ ಸೀಡ್ಸ್ ಚಪಾತಿ ಮಿಕ್ಸನ್ನು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ನಾದಿಕೊಂಡು ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ.
ಬಳಿಕ ಲಟ್ಟಿಸಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾದ ತವಾದ ಮೇಲೆ ಕಾಯಿಸಿಕೊಳ್ಳಿ. ಈಗ ಬೆಳಗಿನ ಚಹಾಕ್ಕೆ ರವಾ ಇಡ್ಲಿ ಹಾಗೂ ಫ್ಲ್ಯಾಕ್ ಸೀಡ್ಸ್ ಚಪಾತಿ, ಫ್ಲ್ಯಾಕ್ ಸೀಡ್ಸ್ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಎಸ್ ಸರ್, ಸೂಪರ್ಬ್ ಆಗಿರುವಂಥ ಎರಡೆರಡು ರೆಸಿಪಿ. ಸೊ ಬೈ ಟು ಗೆಟ್ ಒನ್ ಫ್ರೀ ಆಯಿತು ನನಗಿಲ್ಲಿ. ಸೊ ಫ್ಲ್ಯಾಕ್ ಸೀಡ್ಸ್ ಒಂದು ಚಟ್ನಿ ಕೂಡ ಸಿಕ್ತು. ಸೊ ತುಂಬ ಟೇಸ್ಟಿ ಆಗಿದೆ. ಸೊ ಮಧ್ಯಾಹ್ನದ ಊಟ ಭರ್ಪೂರ್ ಸೂಪರ್ಬ್ ಆಗಿದೆ. ಸೊ ಒಳ್ಳೆ ರೆಸಿಪೀಸ್, ಇನ್ನಷ್ಟು ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡ್ತಾನೆ. ಹೇಗೆಂದ್ರೆ 30 ರೀತಿಯ ಆಹಾರ ರೆಡಿ ಟು ಈಟ್ ಮತ್ತು ರೆಡಿ ಟು ಕುಕ್ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡೋದು. 30 ದಿನ, ತಿಂಗಳಲ್ಲಿ 30 ಅಥವಾ 31 ದಿನ ಇರುತ್ತೆ. ಪ್ರತಿಯೊಂದು ದಿನ ನಮ್ಮ ಒಂದೊಂದು ಐಟಮ್ಗಳು. ಸೊ ಪ್ರತಿನಿತ್ಯ ಫುಡ್ಸ್ ನ್ಯೂಟ್ರಿಷನ್, ಹೈಲಿ ನ್ಯೂಟ್ರಿಷನ್. ಮಿಲೆಟ್ಸ್ಗೆ ನಾವು ಹೋಗ್ತಾ ಇದ್ದೇವೆ. ಹೊಸ ಮಿಲೆಟ್ಸ್, ಫಾಕ್ಸ್ಟೈಲ್ ಮಿಲೆಟ್, ಫಿಂಗರ್ ಮಿಲೆಟ್, ಅದರ ಇಡ್ಲಿ ಮಿಕ್ಸ್, ದೋಸೆ ಮಿಕ್ಸ್ಗಳು, ಇನ್ನು ಬೇರೆ ಬೇರೆ ಉತ್ಪನ್ನಗಳು ರೆಡಿ ಟು ಈಟ್ ಹಾಗೂ ರೆಡಿ ಟು ಕುಕ್ಗೆ ಬರ್ತಾ ಇದ್ದೀವಿ. ನಿತ್ಯ ಬ್ರ್ಯಾಂಡ್ ಅಲ್ಲೇ ಬರ್ತಾ ಇದೆ. ಸೊ ನೀವು ರೆಡಿ ಟು ಈಟ್, ರೆಡಿ ಟು ಕುಕ್ ಮಾಡ್ತಾ ಇರಿ. ಸೊ ವಿ ಆರ್ ರೆಡಿ ಟು ಟೇಸ್ಟ್ ಯಾವಾಗ್ಲೂ. ಎಸ್, ಸೊ ಸೂಪರ್ಬ್ ಆಗಿತ್ತು ಸರ್, ವೆರಿ ಟೇಸ್ಟಿ. ಪ್ರತಿನಿತ್ಯವೂ ನಿತ್ಯ ಫುಡ್ ಪ್ರಾಡಕ್ಟ್ಸ್ ಆಗಲೇ ಹೇಳಿದೆ. ಸೊ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಹೊಸ ಪ್ರಯೋಗಗಳನ್ನು ಮಾಡಿ ಹಾಗೆಯೇ ನಮ್ಮ ವೀಕ್ಷಕರಿಗೂ ಎಲ್ರಿಗೂ ಕೂಡ ಉಪಯೋಗ ಆಗಲಿ ಅಂತ ಆಶಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಫ್ಲ್ಯಾಕ್ ಸೀಡ್ಸ್, ಇದರಲ್ಲಿ ಡಿಫ್ರೆಂಟ್ ರೆಸಿಪೀಸ್ ಇದೆ. ಎಷ್ಟು ಟೇಸ್ಟಿ ಅಂತ ಹೇಳಿದರೆ ಇದರಲ್ಲಿ ಫ್ಲ್ಯಾಕ್ ಸೀಡ್ಸ್ ಅಡಗಿದೆ ಅಂತ ಗೊತ್ತೇ ಆಗೋದಿಲ್ಲ. ವೆರಿ ಟೇಸ್ಟಿ, ಸೂಪರ್, ಆಸಮ್. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಲೇಬೇಕು. ನಾನಂತೂ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ಪೆಷಲಿ ರವಾ ಇಡ್ಲಿ, ಮೈಂಡ್ ಬ್ಲೋಯಿಂಗ್, ಸೂಪರ್, ತುಂಬ ಚೆನ್ನಾಗಿದೆ. ಸೊ ಖಂಡಿತವಾಗ್ಲೂ ಖರೀದಿಸಿ ಮನೆಯಲ್ಲಿ ಮಾಡಿ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.